ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರು, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ ಸ್ಥಾಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿಯು. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸಾವಿತ್ರಿ ಹೆಗಡೆ ಮೇಡಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ನೀವು? ನಾವು ಕೂಡ ಆರಾಮಾಗಿದ್ವಿ. ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತಿದ್ದೀವಿ? ದಿಢೀರಾಗಿ ಒಂದು ಸ್ವೀಟ್ ಮಾಡುವ ಅಂತ. ಓಕೆ, ದಿಢೀರಾಗಿ ಸ್ವೀಟ್ ಮಾಡುವಂತಿಲ್ಲ. ಓಕೆ, ಅಂದರೆ ಯಾವುದು ಅದು? ಅದು ಗೋಧಿ ಹಿಟ್ಟಿನ ಶಿರಾ ಮಾಡ್ತಾ ಇದ್ದೇನೆ. ಗೋಧಿ ಹಿಟ್ಟಿನ ಶಿರಾನ? ಹಿಟ್ಟಿಂದು, ರವಾದ್ದಲ್ಲ ಹಿಟ್ಟಿಂದು. ಓಕೆ, ಇನ್ನೊಂದು ಒಣಮೆಣಸಿನಕಾಯಿ ಖಾರ ಚಟ್ನಿ. ಖಾರ ಚಟ್ನಿ ರೊಟ್ಟಿಗೆ, ಚಪಾತಿಗೆ, ಯಾವುದಕ್ಕೆ ಬೇಕು ರೆಡಿ ಅಲ್ಲ. ಇಲ್ಲಾಂದ್ರೆ ಗಂಜಿ ಊಟ ಕೂಡ ಆಗ್ಬೋದು. ಗಂಜಿ ಊಟಕ್ಕೆ ಸೂಪರ್ ಆಗಿರುತ್ತಲ್ಲ. ಓಕೆ, ಒಂದು ಖಾರ ಚಟ್ನಿ, ಇನ್ನೊಂದು ಸ್ಪೆಷಲ್ ಆಗಿ ಸ್ವೀಟ್ ಅಲ್ಲ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಅಡುಗೆ ಮನೆ ಬಂದಾಯ್ತು. ಈಗ ಸ್ಪೆಷಲ್ ಆಗಿ ಫಸ್ಟಿಗೆ ಸ್ವೀಟ್ ಮಾಡೋದಾ? ಹೌದು, ಸ್ವೀಟ್ ಮಾಡಿ ಸೈಡಲ್ಲಿ ಇಟ್ಟು ಆಮೇಲೆ ಖಾರ ಮಾಡುವಂತಿಲ್ಲ. ಖಾರ ಮಾಡೋಣ. ಓಕೆ, ಅದಕ್ಕೆ ಒಂದು ಗೋಧಿ ಹಿಟ್ಟು ತಗೊಂಡಿದ್ದೇನೆ, ಒಂದು ಕಪ್ಪು. ಸಕ್ಕರೆ, ದ್ರಾಕ್ಷಿ, ಗೋಡಂಬಿ. ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಾಂದ್ರೆ ಖಾಲಿ ಏನು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಇದ್ರೆ ರೆಡಿ ಆಗ್ತದಲ್ಲ? ತುಪ್ಪ ಬೇಕು. ಓಕೆ, ಹಾಗಾದ್ರೆ ಇದು ಬಾರಿ ಬೇಗ ಕೂಡ ಆಗ್ತದೆ, ಈಸಿ ಕೂಡ ಅಲ್ಲ? ಹೌದು, ಗೆಸ್ಟ್ ಬಂದ್ರೆ 10 ನಿಮಿಷದಲ್ಲಿ ಒಂದು ಸ್ವೀಟ್ ರೆಡಿ ಮಾಡಿ ಕೊಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಬಣ್ಣಲೆ ಬೇಕು. ಓಕೆ, ಫಸ್ಟಿಗೆ ಬಣ್ಣಲ್ ಬೇಕಾ? ಹೌದು. ಅಂದ್ರೆ ಈಗ ಒಲೆ ಉರಿಸ್ಬೇಕಲ್ಲ? ಒಲೆ ಉರಿಸ್ಬೇಕು. ಓಕೆ, ಮೊದಲಿಗೆ ತುಪ್ಪ ಹಾಕೊಳ್ಳುವ. ಈ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಬೇಕು. ಸ್ವಲ್ಪ ಹೊರೆಯಷ್ಟು ಸಾಕಲ್ಲ ತುಪ್ಪ? ಒಂದು ಸ್ಪೂನ್ ಹಾಕಿ ಸಾಕು. ಬೇಗ ಬಿಸಿ ಆಗ್ತಾವಲ್ಲ ಇದೆಲ್ಲ? ಹೌದೌದು. ಹಾಗೆ ನೀವು ತುಪ್ಪ ಬೆಚ್ಚ ಆವ ಮೊದಲೇ ಹಾಕಿದ್ರಲ್ಲ? ಹಾಂ, ಹಾಗಾಗಿ ಚೂರು ತೆಗೆದಿಟ್ಕೊಳ್ಳುವ. ಡ್ರೈ ಮಾಡಿದರೆ ನಾವು ಇದರಲ್ಲಿ ಮೊದಲೇ ಈ ಥರ ಹುರ್ಕೊಂಡ್ರೆ ನಮಗೆ ಒಂದೇ ಪಾತ್ರದಲ್ಲಿ ರೆಡಿ ಮಾಡಲಿಕ್ಕೆ ಆಗ್ತದೆ. ಲಾಸ್ಟಿಗೆ ಕೆಲವರೆಲ್ಲ ಪಾಯಸ ಎಲ್ಲ ಮಾಡುವಾಗ ಲಾಸ್ಟಿಗೆ ಒಂದು ಒಗ್ಗರಣೆ ಟೈಪ್ ಥರ ಹಾಕ್ತಾರೆ. ಆದರೆ ಇದು ಹೊರದಿಟ್ಕೊಂಡ್ರೆ ಇದೇ ತುಪ್ಪದಲ್ಲಿ ಮತ್ತೆ ಅದನ್ನು ಹೊರಿಬಹುದಲ್ಲ, ಅದಕ್ಕೆ ನಾನು ಸ್ವಲ್ಪ ಕಾಯಬೇಕು ಮತ್ತು ಕೂಡಲೇ. ಹಾಂ, ಅದು ಆಲ್ಮೋಸ್ಟ್ ಬೇಕು ಅಂತಲ್ಲ? ಸಾಕಾಗುತ್ತಾ? ಸ್ಲೋ ಮಾಡಿ, ಸ್ವಲ್ಪ ಸ್ಲೋ ಮಾಡಿ ಇದು ತೆಗೆದಿಟ್ಕೊಳ್ಳುವ. ಈಗ ಇದರಲ್ಲೇನೆ ಇದೊಂದು ಇಷ್ಟು ಗೋಧಿ ಹಿಟ್ಟು ಹಾಕ್ತೇನೆ. ಗೋಧಿ ಹಿಟ್ಟಲ್ಲ? ಇದು ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಳುವ. ಸ್ಲೋ ಇಟ್ಟಿದ್ದೇನೆ. ಓಕೆ ಅಲ್ಲ? ಸಿಮ್ಮಲ್ಲೇ ಹುರ್ಕೊಳ್ಳೋಣ, ಇಲ್ಲ ಒಂದೇ ಬಾರಿಗೆ. ಇದಕ್ಕೆ ನೀರೇನು ಹಾಕ್ಲಿಕ್ಕೆ ಉಂಟಾ? ಇಲ್ಲಲ್ಲ? ಉಂಟು. ನೀರು ಹಾಕಬೇಕು, ಅಲ್ಲಿ ಬಿಸಿ ಮಾಡಬೇಕು. ಬಿಸಿ ನೀರು ಹಾಕಬೇಕು. ಅದಕ್ಕೆ ಇದರೊಳಗೆ 1.5 ಕಪ್ ನೀರು ಬೇಕು. 1.5 ಕಪ್ ಇದಕ್ಕೆ ಹಾಕ್ಲಾ? ಹಾಗಾದರೆ 1.5 ಕಪ್ಪಿನಷ್ಟು ನೀರು ಬೇಕು. 1 ಕಪ್ಪಿಗೆ 1.5 ಕಪ್ ನೀರಷ್ಟು ಬೇಕು. ಹಾಗಾದರೆ ಈ ಕಡೆ ನೀರು ಬಿಸಿ ಆಗ್ತಾ ಇರಲಿಲ್ಲ? ನೋಡಿ ಎಷ್ಟು ತುಪ್ಪ ಹಾಕಿದ್ವಿ. ಈಗ ತುಪ್ಪ
ಕಾಣೋದೇ ಇಲ್ಲ. ಗಂಟು ಬಾರದ ರೀತಿ ಫ್ರೈ ಮಾಡ್ಕೊಳ್ಬೇಕಲ್ಲ. ಅದು ಡ್ರೈ ಆದಮೇಲೆ ಬರಲ್ಲ, ಒಂದು ಬಾರಿಗೆ ಆಗ್ತವೆ. ಅದನ್ನು ನಾವು ಸ್ವಲ್ಪ ನೋಡ್ಕೊಳ್ಬೇಕು. ರವಾ ಶಿರಕ್ಕಿಂತ ಹಿಟ್ಟಿನ ಶಿರ ಇನ್ನೂ ಚೆನ್ನಾಗಿ. ಹೌದು, ಗೋಧಿ ಹಿಟ್ಟಿದು. ರವಕ್ಕಿಂತ ಇದೇ ಬೆಟ್ರ್ ಅಂತ ಹೇಳೋದು. ಅದು ಚೆನ್ನಾಗಿ ಕೂಡ ಬರುತ್ತೆ ಅಂತಲ್ಲ? ಬರುತ್ತೆ. ಅದೇ ಹೇಳಿದ್ನಲ್ಲ, ಬೇಕಾದಷ್ಟು ಡ್ರೈ ಫ್ರೂಟ್ಸ್ ಹಾಕ್ಬೋದು, ಇಲ್ಲ ಮನೆಯಲ್ಲಿ ಎರಡೇ ಹಾಕ್ಬೋದು. ಹಾಗೇನೂ ಹಾಕ್ಬೋದು, ಸಕ್ಕರೆ ತುಪ್ಪ ಇದನ್ನು ಹಾಕ್ಬೋದು, ತೊಂದರೆ ಇಲ್ಲ. ಈ ಥರ ಎಲ್ಲ ಇದು ಹಬ್ಬಕ್ಕೆಲ್ಲ? ಹಬ್ಬಕ್ಕೆ ದಿಢೀರ್ ಯಾರೋ ಬಂದುಬಿಟ್ರು, ಏನೂ ಇಲ್ಲ, ಆಗ ಸ್ವೀಟ್ ಕೊಡಬೇಕಲ್ವ ಏನಾದರೂ, ಅವಾಗ ಈ ಥರ ಮಾಡ್ಕೊಳ್ಬೋದು. ಕೆಲವರು ಹಾಲು ಹಾಕ್ತಾರೆ. ಹಾಲು ಹಾಕ್ತಾರೆ, ಹಾಲು ಹಾಕ್ತಾರೆ. ಆದರೆ ನಾವು ಹಾಕಲ್ಲ, ಯಾಕಂದರೆ ಇದು ಸಪಾದ ಮಾಡ್ತೀವಲ್ಲ, ಪ್ರಸಾದ. ಆವಾಗ ಮಾತ್ರ ಎಷ್ಟು ಹಿಟ್ಟು ಹಾಕಿದೇವ ಅಷ್ಟೇ ಹಾಲು, ಅಷ್ಟೇ ಸಕ್ಕರೆ, ಅಷ್ಟೇ ತುಪ್ಪ. ಯಾವುದು ಪೂಜೆಗೆಲ್ಲ ಅವಾಗ ಬಾಳೆಹಣ್ಣು ಅದು ದೇವ್ರಿಗೆ ಇಡುವಾಗ ಮಾತ್ರ ಹಾಕೋದು ಅಂತ ನಾವೀಗ ಹಾಕಲ್ಲ ಅಷ್ಟೇ. ಇದು ಹುರಿತಾ ಬಂದಿದೆ ಈಗ. ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ನಾರ್ಮಲ್ ನಂಬಿಕೆ ಅಂದರೆ ಭಕ್ತಿಯಿಂದ ಪೂಜೆ ಮಾಡುವಾಗ ದೇವರಿಗೆ ಮಾತ್ರ ಹಾಲು ಅಂತ ಅಲ್ವಾ, ಪೂಜೆಗೆ ಇಡುವಾಗ ಮಾತ್ರ ಹಾಲು ಹಾಕೋದು ಅಂತ. ಮನೆಯಲ್ಲಿ ಹಾಗೆ ಮಾಡ್ಕೊಳ್ಬಾರ್ದು. ಒಂದು ನಂಬಿಕೆ ಉಂಟಲ್ಲ. ನೀರು ಕೂಡ ಬೆಚ್ಚಾಗಿದೆ, ಆಫ್ ಮಾಡೋದಾ? ನೋಡಿ, ಇದು ಈ ಥರ ಗರಿ ಗರಿ ಥರ ಆಗಬೇಕಷ್ಟೇ. ಪರಿಮಳ ಬಂದಿದೆ. ತುಪ್ಪ ಮತ್ತು ಈ ಥರ ಫ್ರೈ ಮಾಡುವಾಗ ಒಳ್ಳೆ ಪರಿಮಳ ಬರುತ್ತಲ್ಲ? ಹೌದು. ಈಗ ಆ ನೀರು ಹಾಕ್ತೀರಾ? ಇದು ಆಫ್ ಮಾಡೋದಾ? ಆಫ್ ಮಾಡಿ. ಡೈರೆಕ್ಟ್ ಹಾಕ್ಲಾ? ಇದಕ್ಕೆ ಹಾಕಿ. ಸ್ವಲ್ಪ ಹಾಕ್ಲಾ? ಇಲ್ಲ, ಹಾಕಿ. ಹಾಕ್ಲಾ? ಹಾಕಿ. ನೀರು ಎಷ್ಟು ಹಾಕಿದ್ರು ಸಾಕಾಗಲ್ಲ, ಕುಡಿಯುತ್ತೆ ಅದು. ನೋಡಿ, ಸಾಕು. ಇದು ಬೇಯಬೇಕಲ್ವಾ? ಫ್ರೈ ಆಗುವಾಗ ಆಲ್ರೆಡಿ ಬೆಂದಿರುತ್ತೆ. ಆದರೂ ಇದು ಟೇಸ್ಟ್ ಅದೇ ಥರ ಬರುತ್ತಾ? ನಾವೀಗ ಸತ್ಯನಾರಾಯಣ ಪೂಜೆಗೆಲ್ಲ ಹೌದು, ಅದೇ ಥರ. ಈಗ ಈ ಸಕ್ಕರೆಯನ್ನು ಇದಕ್ಕೆ ಹಾಕೊಳ್ಳೋದಲ್ಲ. ಸಕ್ಕರೆನ ಈ ನೀರಲ್ಲೇ ಹಾಗೆ ಬೇಡ, ಈಗ ಇದೇ ನೀರಾಗುತ್ತೆ ಇಲ್ಲಿ. ಸಕ್ಕರೆ ನೀರಾಗುತ್ತಲ್ಲ? ಅದೇ ನೀರು ಬರ್ತಾವಲ್ಲ, ಇದಕ್ಕೆ ನೀರು ಇದೆಯಲ್ಲ, ನಾವೆಲ್ಲ ಉಂಟಲ್ಲ ಆ ಥರದ ಪ್ರಸಾದ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, 2-3 ಸತಿ ಎಲ್ಲ ಹೋಗಿ ಅಲ್ವಾ ಪ್ರಸಾದ ತಗೊಳ್ಳಿ. ಹೌದು ಹೌದು, ಸತ್ಯನಾರಾಯಣ ಪೂಜೆ ಸುಮ್ಮನೆ ಜೋಕ್ ಮಾಡೋದಲ್ವ, ನಮಗೆ ಒಂದೇ ಬರೀ ಅದದ್ದು ಅಂತ. ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕಲ್ಲ. ಈ ಸಕ್ಕರೆ ನೀರಾದದ್ದು ಅಲ್ಲಿ ಅದಕ್ಕೆ ಹೊಂದ್ಕೊಳ್ಬೇಕು. ಸ್ವಲ್ಪ ಆ ಥರ ತಿರುಗಿಸ್ತಾ ಇರಬೇಕಲ್ಲ. ಕೈ ಬಿಡಬಾರ್ದು, ಕೈ ಬಿಡದೆ ತಿರುವುದು ಅಂತ ಹೇಳ್ತಾವಲ್ಲ ಹಾಗೆ, ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಎಷ್ಟು ದಿಢೀರಾಗಿಲ್ವಾ? ಹೌದು, ಬೇಗ ನೋಡಿ. ಈಗ ಈ ಡ್ರೈ ಫ್ರೂಟ್ಸ್ ಹಾಕಿ ಮತ್ತೊಂದು ಬಾರಿ ತಿರುಗಿಬಿಟ್ರೆ ನಿಮ್ಮ ಗೋಧಿ ಹಿಟ್ಟಿನ ಶಿರ ರೆಡಿ ಅಂತ ಹೇಳ್ಬೋದು. ರೆಡಿ ಆಗ್ತದೆ ನೋಡಿ. ಈಗ ಇಲ್ಲೇ ಬಿಟ್ಟಿದೆ, ತಳ ಬಿಟ್ಟಿದೆಯಲ್ಲ, ರೆಡಿ ಆಯಿತು. ಹೌದು, ಇದು ರೆಡಿ ಆಗಿದೆ. ಈಗ ಹಾಂ, ಆಫ್ ಮಾಡಿ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಓಕೆ, ಈಗ ಸರ್ವ್ ಮಾಡಿ. ಇದು ರೆಡಿ ಆಗಿದೆ. ಓಕೆ, ಬಿಸಿ ಬಿಸಿಯಾಗಿ ಉಂಟಲ್ಲ? ಹೌದು, ಬಿಸಿ ಬಿಸಿಯಾದ. ನೋಡ್ಲಿಕ್ಕೆ ಹೀಗೆ ಬಿಸಿ ಇರುವಾಗ ಹೀಗೆ ಅನಿಸಿದ್ರು ಚೆನ್ನಾಗಿ ಬರುತ್ತೆ. ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಗೆ ಇದೆ. ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು. ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಶಿರ ರೆಡಿ ಅಲ್ಲ? ಗೋಧಿ ಹಿಟ್ಟಿನ ಶಿರ ಅಂತೂ ರವಾದಲ್ಲ, ಹಿಟ್ಟಿನ ಶಿರ. ಓಕೆ, ಇದು ನಾರ್ಮಲ್ ಶಿರದಿಂದ ಸ್ಪೆಷಲ್ ಟೇಸ್ಟ್ ಇರ್ಬೋದಲ್ಲ, ಅಂದ್ರೆ ಗೋಧಿ ಹಿಟ್ಟಿನಿಂದ ಫ್ರೈ ಮಾಡಿದ ಕಾರಣ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಓಕೆ, ಟೆಸ್ಟ್ ನೋಡೋಣ ಹಾಗಾದ್ರೆ. ಓಕೆ, ಸಾವಿತ್ರಿ ಮ್ಯಾಮ್ ಸಾಕಾಗಿರುವಂತಹ ಗೋಧಿ ಹಿಟ್ಟಿನ ಹಲವಾರು ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ ಬನ್ನಿ.
ಗೋಧಿ ಹಿಟ್ಟಿನ ಶೀರ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿದು 1.5 ಕಪ್ ಬಿಸಿ ನೀರು ಹಾಕಿ ಗಂಟು ಬಾರದ ಹಾಗೆ ಬೆರೆಸಿ. ಆ ನಂತರ 1 ಕಪ್ ಸಕ್ಕರೆ ಹಾಕಿ ಮಗುಚುತ್ತಾ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಬೆರೆಸುತ್ತಾ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಶೀರ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದು ಅಂತ. ನಾನು ಟೆಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ನಾಥ್, ಐಶ್ವರ್ಯ ಗೇಡಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಆ ಸ್ಪೆಷಲ್ ಆದಂತಹ ಸ್ವೀಟ್ ಅಂತೂ ರೆಡಿ ಮಾಡಿಟ್ಟಿದ್ರು ಮ್ಯಾಮ್. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಹೇಳಿದ್ರು ಅವ್ರು ಗೊತ್ತಿದ್ರು. ಎಸ್ ಮ್ಯಾಮ್, ಇವಾಗ ಚಟ್ನಿ ಎಲ್ಲ ಹೌದು, ಖಾರ ಒಂದು ಸ್ವೀಟ್ ಆದ್ಮೇಲೆ ಒಂದು ಖಾರ ಬೇಕು. ಖಾರ ಬೇಕೇ. ಅದಕ್ಕೆ ಒಂದು ಒಣಮೆಣಸಿನಕಾಯಿದು ಚಟ್ನಿ. ಒಣ ಮೆಣಸಿನಕಾಯಿ ಚಟ್ನಿ, ತೆಂಗಿನಕಾಯಿ ಇಲ್ಲ, ಓಕೆ, ಏನಿಲ್ಲ. ಈಗ ಚಟ್ನಿ ಅಂತ ಹೇಳುವಾಗ ನಾವು ನಾರ್ಮಲ್ ಆಗಿ ಎಲ್ಲ ಕಡೆ ಚಟ್ನಿ ತಿಂತೇವೆ. ಇದು ಈಗ ಸ್ಪೆಷಲ್ ಚಟ್ನಿ ಅಂತ ಸ್ಪೆಷಲ್. ಓಕೆ, ಹುಬ್ಬಳ್ಳಿ ಧಾರವಾಡ ಕಡೆ ಮಾಡ್ತಾರಲ್ಲ ಒಣಮೆಣಸಿನಕಾಯಿ ಚಟ್ನಿ ಅಂತ, ಆ ಥರ. ಇದು ಒಣಮೆಣಸಿನಕಾಯಿ. ಇದು ನೀರಲ್ಲಿ ಹಾಕಿ ನೆನೆಸಿದ್ದೇನೆ. ನೆನೆಸಿತ್ತು, ಬೇಯಿಸ್ಲಿಲ್ಲ, ಹುರಿಲಿಲ್ಲ. ಒಂದು ಗಂಟೆ ನೆನೆಸ್ಕೊಂಡಿದ್ದೇನೆ. ಇದು ಒಂಚೂರು ಬೆಲ್ಲ. ಬೆಲ್ಲ ಹಾಕಿದ್ರೆ? ಹೌದು, ಬೆಲ್ಲ. ಹುಳಿಗೆ ಹುಣಸೆ ಹಣ್ಣು, ಮತ್ತೆ ಬೇರೆ ಹುಳಿಗಿಂತ ಹುಣಸೆ ಹಣ್ಣೆ ರುಚಿ ಕೊಡೋದು. ಚೂರು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಇಷ್ಟೇ ಇದಕ್ಕೆ ಬೇಕಾಗೋದು. ಇದು ಸಹ ಹಾಗೆ 10 ನಿಮಿಷದಲ್ಲಿ ಒಂದು ಚಟ್ನಿ ರೆಡಿ. ಚಪಾತಿ ಒಂದು ತಂದು ಬಿಟ್ರೆ ಚಟ್ನಿ 10 ನಿಮಿಷಕ್ಕೆ ರೆಡಿ. ಈಗ ಇದಕ್ಕೆ ನಮಗೆ ಒಂದು ಇದು ಬೇಕು, ಮಿಕ್ಸಿ ಜಾರು. ಮಿಕ್ಸಿ ಜಾರ? ಓಕೆ, ನಾನು ಬಾಣಲೆ ಕೇಳ್ತಾ ಇದ್ದೀರ ಅಂತೇಳಿ. ಬಾಣಲೆ ಮತ್ತೆ ಆಮೇಲೆ ಇದಕ್ಕೆ ಇದು ಹಾಕೊಳ್ಳಿ. ನೀವು ಜಾಸ್ತಿ ಹೌದು, ನೀವು ಜಾಸ್ತಿ ಬೇಕಾದ್ರೆ ಇದು 1 ತಿಂಗಳ ಬೇಕಾದ್ರೆ ಇಟ್ಕೊಳ್ಬಹುದು. ನೀವು ಮಾಡಿ ಇಟ್ಬಿಟ್ರೆ ಉಪ್ಪಿನಕಾಯಿ ತರನು ಹಾಕೊಳ್ಬಹುದು, ಏನಿಲ್ಲ. ಇದು ಒಂದು ಬಾರಿ ಗ್ರೈಂಡ್ ಮಾಡಿ ಕೊಡಿ. ಏನು ಬೇಡ, ಬೇರೆ ಆಡ್ ಮಾಡ್ಲಿಕ್ಕೆ ಕೊಡಿ. ಮಾಡೋಣ, ಪುಡಿ ಚೂರ್ 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 ಆಗಲಿ, ಚೂರ್ 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 ಆಗಲಿ, ಚೂರ್ 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 ಆಗಲಿ. ಇದೆಲ್ಲ ಹಾಕಿದ್ಮೇಲೆ ಅದು ಪುಡಿ ಆಗೋದಿಲ್ಲ, ಅದಕ್ಕೆ ಮೆಣಸು ಹಾಗೆ ಉಳ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕುವ. ತುಂಬ ಖಾರ ಅಲ್ವಾ, ಉಪ್ಪು ಇಷ್ಟು ಬೇಕು. ಸ್ವಲ್ಪ ಗಟ್ಟಿ ಚಟ್ನಿ ತರ ಇರುತ್ತಾ? ಹಾ, ಗಟ್ಟಿ. ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 1-2-3 ತಿಂಗಳ ನಿಮಗೆ ಏನೂ ಬೇಡ, ಇದೇ ಇರೋದು. ಇದಿಷ್ಟು ಬೇಕು, ಆಯ್ತಾ? ಬೆಳ್ಳುಳ್ಳಿ ಎಲ್ಲ, ಬೆಳ್ಳುಳ್ಳಿ ಪರಿಮಳ ಬೇಡವಾ? ಇದು ತುಂಬಾ ಖಾರನೂ ಇದೆ, ಹುಳಿ ಆಗ್ಬಿಟ್ರೆ ಇದಾಗಲ್ಲ. ಸ್ವೀಟು ಖಾರ ಹುಳಿ ಕಟ್ಟಮಿಟ್ಟ ತರ ಅಲ್ವಾ? ನೋಡಿ, ಇಷ್ಟು ಬೇಕು. ಅಲ್ಲ, ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೋದು, ನಾನು ಇಷ್ಟು ಹಾಕ್ತಿದ್ದೇನೆ. ಈಗ ಇದೇನು ಈಗ ನಿಮ್ಗೆ ಹಾಡ್ಲಿಕ್ಕೆಲ್ಲ ಇದು ಯೂಸ್ ಆಗುತ್ತಾ? ಅಂದ್ರೆ ಖಾರ ಖಾರ ಎಲ್ಲ ದೊಂಡೆಗೆಲ್ಲ? ಹೌದು, ಶೀತ ಆದಾಗ, ಜ್ವರ ಎಲ್ಲ ಬಂದಾಗ ರುಚಿ ಕೆಟ್ಟೋಗುತ್ತಲ್ಲ ನಾಲಿಗೆಗೆ, ಅವಾಗೆಲ್ಲ ಇದೊಂದು ಚೂರ್ನ ಕೊಟ್ಟು ಗಂಜಿ ಊಟ ಮಾಡಿದ್ರೆ ಆಹಾ ಚೆನ್ನಾಗಿರುತ್ತೆ. ಇದು ಕೈಯಲ್ಲಿ ಹೀಗೆ ಮಾಡ್ತೇನೆ, ಬೀಜ ಎಲ್ಲ ಇದ್ರೆ ತಕೊಳ್ಬೇಕಲ್ವಾ, ಅದಕ್ಕೆ ನೀರು ಮಾಡಿಕೊಂಡು ಕಪ್ಪಿದ್ರು ಚೆನ್ನಾಗೇ ಇರುತ್ತೆ. ಇದೆಲ್ಲ ತೆಗಿವ, ಈ ಗಸಿ ಇದೆಲ್ಲ ಇರುತ್ತಲ್ವಾ, ತೆಗೆದ್ಬಿಡೋಣ. ಇದಕ್ಕೇನೆ ಒಂದು ಚೂರು ಎಣ್ಣೆ ಹಾಕ್ತೇನೆ, ಚೂರೇ ಚೂರು. ಈಗ ಇನ್ನೊಂದು ಬಾರಿ ರುಬ್ಕೊಂಡು ಬರಬೇಕು. ನೀರು ಏನು ಹಾಕ್ಲಿಕ್ಕೆ? ಏನು ಬೇಡ. ಹುಳಿ ಹಾಕಿದ್ರಲ್ಲ? ಹೌದು, ಹುಳಿ ಹಾಕಿದ್ದೇನೆ. ಒಂದು ಸ್ಪೂನ್. ಓಕೆ, ಇದನ್ನು ಈಗ ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ನೋಡಿ, ಇದಕ್ಕೆ ನೀರು ಏನು ಹಾಕಿಲ್ಲ, ಆದರೂ ಕೂಡ ಒಳ್ಳೆ ಪೇಸ್ಟ್ ಆಗಿದೆ. ನಾನು ಯಾಕೆ ಎಣ್ಣೆ ಹಾಕಿದ್ದೇನೆ ಅಂದರೆ, ಇದು ತುಂಬ ಘಾಟ್ ಅಲ್ವಾ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಘಾಟು. ಅದಕ್ಕೆ ಒಂದು ಚೂರು ಎಣ್ಣೆ ಹಾಕಿಬಿಟ್ರೆ ಅದ್ರ ಘಾಟ್ಗಳೆಲ್ಲ ಹೋಗುತ್ತೆ. ಅದಕ್ಕೆ ನಾನು ಒಂಚೂರು ಬೆಳ್ಳುಳ್ಳಿ ಕೂಡ ಹಾಕಿದ್ರೆ, ಬೆಳ್ಳುಳ್ಳಿ ಹಾಕಿದ್ದೀನಲ್ವಾ, ಅದಕ್ಕೆ ಒಂದು ಚೂರು. ಹೌದು ಹೌದು. ಈಗ ನನಗೆ ಆ ಬಾಣಲೆ ಒಂಚೂರು ಬೇಕು. ಈಗ ನಾನು ಚೂರು ಎಣ್ಣೆ ಹಾಕಿ, ಅದು ತುಂಬ ಘಾಟಲ್ವಾ ಒಣಮೆಣಸಿನಕಾಯಿ ಅಂದರೆ,
ತುಂಬ ಕೆಲವರು ಇದಕ್ಕೆ ಉದ್ದಿನ ಬೇಳೆ ಸಹ ಹಾಕ್ತಾರೆ. ಉದ್ದಿನ ಬೇಳೆ ಹಾಕ್ತಾರೆ, ಉದ್ದಿನ ಬೇಳೆ ಹಾಕ್ತಾರೆ, ಶೇಂಗಾ ಹಾಕ್ತಾರೆ, ಏನು ಬೇಕಾದ್ರೆ ನಿಮ್ಮ ಇಷ್ಟಕ್ಕೆ ಹಾಕ್ಕೊಳ್ಬೋದು. ನಾನೇನು ಹಾಕಿಲ್ಲ. ಇದನ್ನು ಸುಮ್ಮನೆ ಇದಿಷ್ಟು ಹಾಕಿ ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಲ್ಲ. ಫ್ರೈ ಮಾಡಿ ಇಟ್ಟುಬಿಟ್ರೆ ಈಗ ಮಾಡಿದರೆ ಮಾತ್ರ ಅದು ಎಷ್ಟು ದಿವಸ ಬೇಕಾದ್ರೆ ಎಷ್ಟಿದೆ ಅಲ್ಲ, ಅದು ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ, ಒಂದು ವಾರಕ್ಕೆಲ್ಲ ಏನಾಗಲ್ಲ. ಈಗ ಈ ಥರ ನೀವು ಫ್ರೈ ಮಾಡಿದರೆ ಉಪ್ಪಿನಕಾಯಿ ಥರ ಎಷ್ಟು ದಿನ ಬೇಕಾದರೂ ನೀವು ಟಕ್ಕಂತ ಒಂದು ಚಪಾತಿ ತಿನ್ನೋದು, ಆಫೀಸಿಗೆ ಹೋಗ್ಬಿಡೋದು. ಹೋಗೋದಲ್ಲ, ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಬೇಕಲ್ಲ. ಈಗ ನೋಡಿ, ಏನು ನಾವು ನೀರೇನು ಹಾಕಿಲ್ಲ, ಏನಿಲ್ಲ, ನೀರು ಬೇಡ, ಏನು ಬೇಡ ಅಲ್ವಾ. ನೀರು ಸ್ವಲ್ಪ ಕೂಡ ಹಾಕ್ಲಿಕ್ಕಿಲ್ಲ ಈಗ ಫ್ರೈ ಆಗೋದು ಕೂಡ. ಇಲ್ಲ ಇಲ್ಲ, ಎಣ್ಣೆಲೇ ಸ್ವಲ್ಪ ಬೆಂದಂಗೆ ಆಗಬೇಕು. ನೋಡಿ ಹೇಗಾಯ್ತಲ್ಲ, ಓಡ್ತಾ ಇದೆ. ನೀವು ಬೇಕಾದರೆ ಜಾಸ್ತಿ ಮಾಡಿ, ಕೆಲವರು ಉತ್ತರ ಕರ್ನಾಟಕ ಬದಿಯಲ್ಲೆಲ್ಲ ಇದ್ರದ್ದೇ ಒಂದು ಬಿಸ್ನೆಸ್ ಕೂಡ ಇದೆ. ಈ ಥರ ಈ ಒಣಮೆಣಸು ಮಾಡಲ್ಲ ಅವರು, ಒಣಮೆಣಸು ಮಾಡ್ತಾರ ಗೊತ್ತಿಲ್ಲ. ಆದರೆ ಕೆಂಪು ಹಣ್ಣಾಗಿರುತ್ತಲ್ವ ಮೆಣಸುಗಳು, ಕೆಂಪಾಗಿ, ಅದನ್ನೇ ಈ ಥರ ಪೇಸ್ಟ್ ಮಾಡಿ ರಂಜಕ ಅಂತಾರೆ ಅದಕ್ಕೆ. ರಂಜಕ ಅಂತೀರಾ? ಹೌದು, ಅದಕ್ಕೆ ರಂಜಕ ಅಂತಾರೆ. ಅದು ನೀವು ಹಾಗೆ ಹಸಿದೆ ಈ ಥರ ಚಟ್ನಿ ಈ ಥರ ಮಾಡಿ ಡಬ್ಬ ತುಂಬಿ ಕೆಜಿಯಲ್ಲಿ ಇಷ್ಟು ಅಂತ ಮಾರ್ತಾರೆ. ನೋಡಿ, ಇದೀಗ ಆಗಿದೆ. ಆಫ್ ಮಾಡಿ. ಹಾಂ, ನೋಡಿ ನೀರೆಲ್ಲ ಹೋಯ್ತಲ್ವಾ. ಜಾಸ್ತಿ ಫ್ರೈ ಮಾಡಬೇಕು ಅಂತ ಕೂಡ ಇಲ್ಲ. ಇಲ್ಲ, ಈಗ ಸರ್ವ್ ಮಾಡೋದು. ಈಗ ಇದಕ್ಕೆ ನೀವು ಬೇಕಾದರೆ ಈರುಳ್ಳಿ ಹಾಕೊಳ್ಬೋದು, ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಮಗೆ ಯಾವ ಫ್ಲೇವರ್ ಇಷ್ಟ. ನಾನು ಬರೀ ಬೆಳ್ಳುಳ್ಳಿ ಹಾಕಿ ಇಷ್ಟೇ ಮಾಡಿದ್ದೀನಿ. ಮೇಲ್ಗಡೆಯಿಂದ ಈ ಥರ ನಾರ್ಮಲ್ ಆಗಿ ಒಗ್ಗರಣೆ ಹಾಗೆ ಹಾಕಿ ನೀವು ಮಾಡ್ಕೊಳ್ಬೋದು. ಹಾಂ, ಇಲ್ಲ ಊಟದ ಹೊತ್ತಿಗೆ ನೀವು ಬೇವಿನ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕೂಡ ಮೇಲಿಂದ ಹಾಕ್ಕೊಂಡು ಇದು ಮಾಡ್ಬೋದು. ಬಿಸಿಯಾಗಿ ಚೆನ್ನಾಗಿರೋ ಒಣಮೆಣಸಿನಕಾಯಿ ಖಾರ ಚಟ್ನಿ ರೆಡಿ ಅಲ್ಲ. ಸ್ಪೆಷಲ್ ಆಗಿ ಆಯಿಲ್ ಎಲ್ಲ ಹಾಕಿ ಮಿಕ್ಸ್ ಎಲ್ಲ ಮಾಡಿದೆಲ್ಲ. ರೊಟ್ಟಿ ಚಪಾತಿ ಜೊತೆ ಗೋಧಿ ಜೋಳದ ರೊಟ್ಟಿಗೆ ಹೌದು, ನಾರ್ಮಲ್ ಆಗಿ ಈಸಿ ಈ ತರ ಚಟ್ನಿ ಮಾಡಿ ಇಟ್ಕೊಂಡ್ರೆ ಆವಾಗ ನಾವು ಚಪಾತಿ ರೊಟ್ಟಿಗೆ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೂ ಹಾಕೊಳ್ಬೋದು. ಯಾವುದಕ್ಕೂ ಇದು ನೋಡೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಆಯ್ತು. ಓಕೆ, ಸಾವಿತ್ರಿ ಮ್ಯಾಮ್ ಸಾಕಾಗಿರುವಂತಹ ಕೆಂಪು ಮೆಣಸಿನ ಚಟ್ನಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಆಯಿಲೆಲ್ಲ ಹಾಕಿ ಗ್ರೈಂಡ್ ಮಾಡಿ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಒಣಮೆಣಸಿನ ಖಾರ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದ 8 ರಿಂದ 10 ಒಣಮೆಣಸನ್ನು ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 8 ರಿಂದ 10 ಹೆಸಳು ಬೆಳ್ಳುಳ್ಳಿ, 2 ಚಮಚದಷ್ಟು ಬೆಲ್ಲ, ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ, 1 ಚಮಚ ಎಣ್ಣೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿದ ಮಸಾಲೆಯನ್ನ ಹಾಕಿ ಹುರಿಯಿರಿ. ಈಗ ರುಚಿಕರವಾದ ಒಣಮೆಣಸಿನ ಖಾರ ಚಟ್ನಿ ಅನ್ನ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿ ಆಗಿದೆ. ಟೇಸ್ಟ್ ನೋಡ್ಲಿಕ್ಕೆ ಮಾತ್ರ ಬರ್ಕಿಲ್ಲ. ಯಾವ್ದು ನೋಡು ಫಸ್ಟ್ ಟೇಸ್ಟ್ ನೋಡುವಲ್ಲ. ಓಕೆ, ಆಮೇಲೆ ಚಟ್ನಿ ತಗೊಂಡಿಲ್ಲ. ಓಕೆ, ಬಿಸಿಯಾದ ಗೋಧಿ ಹಿಟ್ಟಿನ ಶೀರಾ ಅಲ್ಲ, ಚೆನ್ನಾಗುಂಟು. ನಾರ್ಮಲ್ ಆಗಿ ನಾವು ಶೀರ ಅಂತ ಹೇಳುವಾಗ ರವಾದಿಂದಲೇ ತಿನ್ನೋದಲ್ಲ. ಗೋಧಿ ಹಿಟ್ಟಿದ್ದು ಅಂತ ಹೇಳಿದ್ರೆ ಸ್ವಲ್ಪ ಸ್ಮೂತ್ನೆಸ್ ಜಾಸ್ತಿ ಇರುತ್ತಲ್ಲ, ಚೆನ್ನಾಗಿ ಬರುತ್ತೆ. ಓಕೆ, ಇನ್ನೊಂದು ಖಾರ ಚಟ್ನಿ ಅಲ್ಲ. ನೀವು ಜೊತೆಗೆ ಚಪಾತಿ ಎಲ್ಲ ತಂದಿದ್ದೀರಾ, ಅದ್ರ ಜೊತೆ ಹೀಗೆ ತಕೊಂಡು ತಿಂದು ನೋಡಿ. ಹೀಗೆ ನೋಡಿ, ಖಾರ ಚಟ್ನಿ ಅಂತ ಹೇಳುವಾಗ ಖಾರ ಇರಲೇಬೇಕಲ್ಲ. ಚಪಾತಿಗೆ ಪಕ್ಕ ಮ್ಯಾಚಿಂಗ್ ಅಲ್ಲ. ಚಪಾತಿ ಯಾವುದಕ್ಕೂ ಸ್ವಲ್ಪ ಸ್ವೀಟ್ಸ್ ಕೂಡ ಉಂಟಲ್ಲ. ಈ ಥರ ಚಟ್ನಿ ಇದ್ರೆ ಚಟ್ನಿಯನ್ನೇ ಹಾಗೆ ಕೈಯಲ್ಲಿ ತಗೊಂಡು ತಿನ್ಬೋದು ಅಂತಲ್ಲ. ಚೆನ್ನಾಗುಂಟು, ಟೇಸ್ಟ್ ಅಂತೂ ಗಮ್ಮತ್ತುಂಟು. ಊಟ ಕೂಡ ಮಾಡ್ಬೋದು. ಜ್ವರದ ಚಟ್ನಿ, ಜ್ವರ ಬಂದಾಗ ಕೂಡ ತಗೊಳ್ಬೋದು. ಗಂಜಿ ಚಟ್ನಿ ಟೇಸ್ಟ್ ಅಂತೂ ಗಮ್ಮತ್ತುಂಟು. ಖಾರ ಚಟ್ನಿ ತರುವಾಗ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ, ಅದಕ್ಕೆ ನೀವು ಸ್ವಲ್ಪ ಬೆಲ್ಲ ಕೂಡ ಹಾಕಿದಲ್ಲ. ಗೆಸ್ಟ್ ಬಂದಾಗ ಒಂದು ಶೀರಾ, ಅಡಿಗೆಗೆ ಒಂದು ಏನಿಲ್ಲದಿದ್ರೆ ಒಂದು ಉಪ್ಪಿನಕಾಯಿ ಇರೋದಿದ್ರೆ ಇದೊಂದು ಚಟ್ನಿ. ಓಕೆ, ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಮ್ಯಾಮ್. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸಾವಿತ್ರಿ ಮ್ಯಾಮ್ ಸಾಕಾಗಿರುವಂತಹ ಸ್ಪೆಷಲ್ ಆಗಿ ಗೋಧಿ ಹಿಟ್ಟಿನ ಕ್ಷೀರ ಹಾಗೆ ಸ್ಪೆಷಲ್ ಆಗಿ ಕೆಂಪು ಮೆಣಸಿನ ಚಟ್ನಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ಹೆಚ್ಚಿಗೆ ನೈಟ್ ಇದ್ದೇವೆ. ನಮಸ್ಕಾರ. ಈ
ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.